ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಅನಾಗ ಅವರು ಸಾಕಾಗಿರುವಂತಹ ಮೋದಗಂತೂ ರೆಡಿ ಮಾಡಿಕೊಡಿದ್ರೆ ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವರು ಎಸ್, ಇವಾಗ ಬೇಬಿ ಕಾರ್ನ್ ಗಾರ್ಲಿಕ್ ಮಂಚೂರಿ ಮಾಡ್ಕೊಳ್ಳುವ. ಬೇಬಿ ಕಾರ್ನ್ ಗಾರ್ಲಿಕ್ ಮಂಚೂರಿ ಅಲ್ಲ, ಅದು ಬೇಬಿ ಕಾರ್ನೇ ಬೇಕಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟಿಗೆ? ಸ್ಟಾರ್ಟ್ ಮಾಡುವ. ಈಗ ನಾವು ಒಂದು ವೆಸಲಲ್ಲಿ ಬೇಬಿ ಕಾರ್ನ್ ಮಂಚೂರಿ ಬೇಯಿಸ್ಕೊಳ್ಳುವ. ಯಾವುದು ಪಾತ್ರೆ ಬೇಕಾ? ಪಾತ್ರೆ ಬೇಕು. ಓಕೆ, ಹಾಗಾದರೆ ಹೂವೇ ಉರಿಸ್ಬೇಕಲ್ಲ. ಹೌದು. ಈಗ ನೀರು ಹಾಕ್ಕೊಂಡು ಈಗ ಬೇಬಿ ಕಾರ್ನ್ ಆ್ಯಡ್ ಮಾಡಿ. ಓಕೆ, ಚೆನ್ನಾಗಿ ಕಟ್ ಮಾಡಿದ್ದೀರಲ್ಲ. ಹೌದು. ಜಾಸ್ತಿ ಬೇಯಬೇಕಾ ಹೇಗೆ? ಅದು ಸ್ವಲ್ಪ. ಇದಕ್ಕೇನು ಉಪ್ಪು ಆ್ಯಡ್ ಮಾಡೋಕ್ಕಿಂತ ಚೂರು ರುಚಿಗೆ ಉಪ್ಪು ಹಾಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬೇಯ್ತಾ ಇರುವಾಗ ಬೇರೆ ಏನಾದರೂ ರೆಡಿ ಮಾಡಲಿಕ್ಕೆ ಉಂಟಾ? ಮಿಕ್ಸ್ ಮಾಡಲಿಕ್ಕೆ ಆ ಥರ? ಹೌದು, ಇದೀಗ ಬೇಯ್ತಿರುವಾಗ ನಾವು ಪೇಸ್ಟ್ ಮಾಡ್ಕೊಳ್ಳುವ. ಓಕೆ, ಹಾಗಾದರೆ ಮಿಕ್ಸಿ ಬೇಕಲ್ಲ. ಈಗ ಇದಕ್ಕೆ ಬೆಳ್ಳುಳ್ಳಿ ಒಂದು 7-8 ಅಲ್ಲ? 7 ಬೆಳ್ಳುಳ್ಳಿ ಹಾಕೊಳ್ಳಿ. ಆಮೇಲೆ ಖಾರಕ್ಕೆ ಒಂದು ಮೆಣಸು ಹಾಕಿ. ಒಂದು ಮೆಣಸು ಹಾಕಿ. ಓಕೆ, ಟೇಸ್ಟ್ ಮಾಡಲಿಕ್ಕೆ ನೀರೇನು ಹಾಕಬೇಕಿಲ್ಲ? ಇಲ್ಲ. ಓಕೆ, ಸಾಕಲ್ವಾ? ನಾವು ಬೇಕಿದ್ದರೆ ಇಲ್ಲದ್ರೆ ಏನು ಪೇಸ್ಟ್ ಕೂಡ ಹಾಕ್ಕೊಳ್ಬೋದಲ್ಲ? ಹೌದು. ಈಗ ಅಷ್ಟೊತ್ತು ನಾವೀಗ ಒಂದು ಬೌಲಿಗೆ 3 ಸ್ಪೂನ್ ಕಾರ್ನ್ಫ್ಲೋರ್. ಓಕೆ, ಪೇಸ್ಟ್ ಮಾಡಿದಂಥ ಗಾರ್ಲಿಕ್ ಮತ್ತು ಮೆಣಸು. ಓಕೆ, ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೀರೇನು ಬೇಕಾಕೆ? ಬೇಡ. ಬೇಡ, ಹಾಗೆನಾ? ಹಾಗೆ. ಹೀಗೆ ಇದು ಆಲ್ಮೋಸ್ಟ್ ಬೇಯ್ತಾ ಬಂತು. ಆಲ್ಮೋಸ್ಟ್ ಶಿಫ್ಟ್ ಬಂದಿದೆ. ಮಾಡುವ ಬೌಲಿಗೆ. ಓಕೆ, ಫಸ್ಟ್ ಗ್ಯಾಸ್ ಆಫ್ ಮಾಡಿ. ಡೈರೆಕ್ಟ್ ನೀವು ಬೌಲಿಗೆ ಹಾಕ್ತೀರಾ? ಹೌದು. ಕಾರ್ನ್ ಪೌಡರ್ಗೆ ಹಾಕ್ತಿದ್ದೀರಲ್ಲ? ಹೌದು. ಅದೊಂದು ಜಸ್ಟ್ ಒಂದು ಅರ್ಧ ಬೆಂದರೆ ಸಾಕಾಗುತ್ತೆ ಅಂದರೆ? ಹಾಫ್ ಬೆಂದರೆ ಸಾಕು. ಓಕೆ, ಇದೆಲ್ಲ ಹೇಗೆ ನೀವೇ ಕಲ್ತಿದ್ದ ಹೇಗೆ ಈ ಥರ ಎಲ್ಲ? ಮೊಬೈಲ್ ನೋಡಿಲ್ಲ. ಓಕೆ, ಅತ್ತಿಗೆ ಇದ್ರ ಪನ್ನೀರ್ ಗಾರ್ಲಿಕ್ ಮಂಚೂರಿ ಮಾಡ್ತಿದ್ರು. ಯಾರು ನಿಮ್ಮ ಅತ್ತಿಗೆ? ಹಾಂ. ಓಕೆ ಓಕೆ, ಹಾಂ. ಹಾಗೆ ಬೇಬಿ ಕಾರ್ನಲ್ಲಿ ಟ್ರೈ ಮಾಡಿ. ಕಾರ್ನಲ್ಲಿ ಮಂಚೂರಿ ಮಾಡ್ತಿದ್ದೀರಲ್ಲ? ಈಗ ನಾವು ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಇಟ್ಕೊಳ್ಳಿ. ಓಕೆ, ಆಯಿಲ್ ಹಾಕೊಳ್ಳಿ. ಓಕೆ, ಈಗ ಓಕೆ, ಎಣ್ಣೆ ಆಯಿಲ್ ಅಂತೂ ಕಾದಿರಲ್ಲ. ಹೌದು. ಈಗ ಒಂದೊಂದೇ ಕಾರ್ನನ್ನು ಬಿಡ್ತಾ ಇದ್ದೀರ. ಈಗ ಒಂದೊಂದು ಬೇಬಿ ಕಾರ್ನ್ ಇದೀಗ ಕ್ರಿಸ್ಪಿ ಆಗ್ತಾ ಬಂತು. ಓಕೆ, ತೆಗೆಯುವ. ಇದಕ್ಕೆ ಉಪ್ಪು ಹಾಕಿದ್ರೆ ನೀವಾಗಲೇ? ಹೌದು. ಹಾಗಾದರೆ ಮನೇಲಿ ಆದರೆ ನಾವು ಈಗಲೇ ಒಂದೆರಡು ಟೇಸ್ಟ್ ನೋಡ್ಬೋದಿತ್ತಲ್ಲ? ಹೌದು. ಎಂತ ಹೌದು ಅಂತ ಹೇಳ್ತೀವಿ, ಎಲ್ಲದಕ್ಕೂ ಹೌದು ಕೇಳ್ತೀವಿ. ಮನೆಯಲ್ಲಿ ಕಸಿನ್ಸ್ನೊಟ್ಟಿಗೆ ಮಾಡಿದಾದ್ರೆ ಮಂಚೂರಿಗಿಂತ ಮುಂಚೆ ಫ್ರೈ ಆಗುವಾಗ ಖಾಲಿ ಆಗಿರ್ತದೆ. ಅದೇ ನಾನು ಹೇಳಿದ್ದು, ಫ್ರೈ ಆಗಲೇ ಖಾಲಿ ಆಗ್ತದೆ ಅಂತ. ಅದು ನಾವೇ ಅಡುಗೆ ಮಾಡಿದಾಗ ಎಲ್ಲ ರೆಡಿ ಆದ ನಂತರವೇ ತಿನ್ನಬೇಕು ಅಂತ ಇರುತ್ತಲ್ಲ? ಹೌದು. ಓಕೆ, ಆಫ್ ಮಾಡ್ದಾ? ಆಫ್ ಮಾಡಿ. ಬೇಬಿ ಕಾರ್ನ್ ಅಂತೂ ಫ್ರೈ ಆಗಿ ರೆಡಿ ಆಗಿದೆ. ರೆಡಿ. ಇನ್ನು ನೆಕ್ಸ್ಟು ಈಗ ನಾವು ಫ್ರೈ ಇದು ಮಾಡ್ಕೊಂಡು ಬಾಣಲೆ ಇಡಬೇಕಾ? ಮನೇಲಿ ಈಗ ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕೊಳ್ಳು. ಆಯಿಲ್ ಹಾಕೋದಾ? ಹೌದು. ಇದೇ ಆಯಿಲನ್ನು ನಾವು ಯೂಸ್ ಮಾಡ್ಕೊಳ್ಳೋಣ. ಸಾಕಾ ಆಯಿಲ್? ಸಾಕು. ಓಕೆ, ಈಗ ನೀರುಳ್ಳಿ ಹಾಕ್ಕೊಳ್ತೇನೆ. ಓಕೆ, ಅದನ್ನು ಒಂದು ಎರಡು ಈರುಳ್ಳಿ ಅಲ್ಲ? ಹಾಂ. ಗಾರ್ಲಿಕ್ ಫ್ಲೇವರ್ ಜಾಸ್ತಿ ಬೇಕಾದರೆ ಇದಕ್ಕೆ ಸಹ ಗಾರ್ಲಿಕ್ ಹಾಕ್ಕೊಳ್ಬೋದು. ಗಾರ್ಲಿಕ್ ಹಾಕ್ಕೊಳ್ಬೋದಲ್ಲ? ಪೇಸ್ಟ್ ಬೇಕಾಗ ಹಾಕ್ಕೊಳ್ಬೋದು. ಪೇಸ್ಟ್ ಬೇಕಾದರೆ ಹಾಕ್ಕೊಳ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಆ್ಯಕ್ಚುಲಿ ಗೋಬಿಯಿಂದ ಬಂದಾಗ ನಾವು ನಾರ್ಮಲಾಗಿ ಜಾಸ್ತಿ ಏನು ಫ್ರೈ ಗಾರ್ಲಿಕ್ ಆಗಿರ್ಬೋದು, ಸಾಸ್ ಆಗಿರ್ಬೋದು ಜಾಸ್ತಿ ಇರುತ್ತಲ್ಲ? ಹೌದು.
ಹಾಗಾಗಿ ಬೇಕಿದ್ರೆ ಎಕ್ಸ್ಟ್ರಾ ಯೂಸ್ ಮಾಡಿ ಹಾಕೊಳ್ಬೋದು. ಈಗ ಆಲ್ಮೋಸ್ಟ್ ಆನಿಯನ್ಸ್ ಸ್ವಲ್ಪ ಫ್ರೈ ಆಗ್ತಾ ಬಂತು ಬೇಯ್ತಾ, ಅದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿ. ಅಂದರೆ ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ, ಸ್ವಲ್ಪ ಹಸಿ ಸೇರಿ ಅಂತಿಲ್ಲ. ನೀವು ಬೇರೆ ಏನೆಲ್ಲ ಟ್ರೈ ಮಾಡ್ತಿದ್ದೀರಾ ಈ ಥರ ಅಡುಗೆಯಲ್ಲಿ? ಗೋಬಿ ಬಿಟ್ಟು ಫ್ರೈಡ್ ರೈಸ್ ಓಕೆ, ಆ ಥರದ್ದೆಲ್ಲ ತಿನ್ನಲಿಕ್ಕೆ ಚೆಂದ ಇರುತ್ತಲ್ಲ ಈವ್ನಿಂಗ್ ಟೈಮಲ್ಲೆಲ್ಲ ಈ ಥರ ಸ್ಯಾಂಡ್ವಿಚ್, ಪಿಜ್ಜಾಸ್ ಎಲ್ಲ, ಚಪಾತಿ, ನೂಡಲ್ಸ್. ಈ ಕಾಲೇಜಿಗೆ ಹೋಗೋರು ಅಥವಾ ಸ್ಟೂಡೆಂಟ್ಗಳೆಲ್ಲ ಜಾಸ್ತಿ ಆ ಥರದ್ದೆಲ್ಲ ಇಷ್ಟಪಡೋದಲ್ಲ, ಗೋಬಿ ಆಗಿರ್ಬೋದು, ಸ್ಯಾಂಡ್ವಿಚ್ ಆಗಿರ್ಬೋದು, ಈ ಥರದ್ದೆಲ್ಲ. ಮತ್ತು ಚಪಾತಿ ನೂಡಲ್ಸ್. ಹಾಂ, ಚಪಾತಿ ನೂಡಲ್ಸ್ ಮಾಡ್ತೀರಾ? ಓಕೆ. ಈಗ ನೀರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು. ಹೌದು, ಇದನ್ನೀಗ ಸಿಮ್ಮಲ್ಲಿಟ್ಟು ಸಾಸಸ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಸಾಸ್ಗೆಲ್ಲ ಹಾಕುವಂಥ ಅಡಿಯಲ್ಲ ಟೊಮೆಟೊ ಸಾಸ್ ಹಾಕ್ತಿದ್ದೀರಾ? ಟೊಮೆಟೊ ಸಾಸ್ ಹಾಕ್ತಿದ್ದೀನಿ. ಈಗ ಸಾಸ್ ಅಂತೂ ಜಾಸ್ತಿ ಬೇಕಾಗುತ್ತಲ್ಲ? ಹೌದು, 2 ಸ್ಪೂನ್ ಟೊಮೆಟೊ ಸಾಸ್, 2 ಸ್ಪೂನ್ ಅಲ್ಲ, ರೆಡ್ ಚಿಲ್ಲಿ ಸಾಸ್. ರೆಡ್ ಚಿಲ್ಲಿ ಸಾಸ್. ಓಕೆ, ಈಗ ಖಾರಕ್ಕೆ ನಾವು ಹಾಕ್ತಿದ್ದಲ್ಲ? ಹೌದು, ನಾನು ಆವಾಗಲೇ ಕೇಳ್ತಾ ಇದ್ದಲ್ಲ, ಒಂದೇ ಮೆಣಸು ಹಾಕ್ತಿದ್ದೀರಿ ಅಂತಲ್ಲ? ಸೋಯಾ ಸಾಸ್ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಕಾಗುತ್ತಾ? ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕಲ್ಲ. ಸಾಸಸ್ ಹಾಕಿದ ನಂತರ ಸ್ಪ್ರಿಂಗ್ ಆನಿಯನ್ಸ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆಲ್ಮೋಸ್ಟ್ ಮಸಾಲೆ ರೆಡಿ. ಮಸಾಲೆ ರೆಡಿ ಆಯಿತು. ಉಪ್ಪು ಇವಾಗ ಹಾಕೊಳ್ಳೋದಾ? ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಸ್ವಲ್ಪ. ಮತ್ತು ಸಾಸಲ್ಲೆಲ್ಲ ಸ್ವಲ್ಪ ಉಪ್ಪು ಇರುತ್ತಲ್ಲ? ಹೌದು, ಟೊಮೆಟೊ ಸಾಸಲ್ಲೆಲ್ಲ. ಮತ್ತು ನಾವು ಆಗವೇ ಉಪ್ಪು ಆ್ಯಡ್ ಮಾಡಿದ್ವಿ. ಹಾಂ ಹೌದು. ಈಗ ಓಕೆ, ಈಗ ಫೈನಲಾಗಿ ಬೇಬಿ ಫ್ರೈ ಮಾಡಿದ ಬೇಬಿ ಕಾರ್ನ್ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ. ಆ್ಯಕ್ಚುಲಿ ನೀವು ಎಂಬ್ರಾಯ್ಡರಿ ಮಾಡ್ತಾ ಇದ್ದೀರಲ್ಲ, ಹೌದು, ಹೇಗೆ ನಡೀತುಂಟು? ಆರ್ಡರ್ಸ್ ಬರ್ತಾ ಇದೆ, ಆದರೆ ಕಾಲೇಜ್ ಟೈಮಲ್ಲಿ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ. ಹಾಂ, ಕಾಲೇಜ್ ಟೈಮಲ್ಲ? ಹೌದು. ಓಕೆ, ಕಾಲೇಜಲ್ಲೆಲ್ಲ ಈ ಥರ ಫಂಕ್ಷನ್ ಎಲ್ಲ ಇರುವಾಗ ಆ ಥರದ್ದೆಲ್ಲ ರೆಡಿ ಮಾಡೋದು ಆ ಥರ ಎಲ್ಲ ಇರುತ್ತಾ ನಿಮಗೆ? ಗಿಫ್ಟ್ಸ್ ಎಲ್ಲ ಟೀಚರ್ಸ್ನವ್ರಿಗೆ. ಟೀಚರ್ಸ್ನವರಿಗೆಲ್ಲ. ಓಕೆ, ಈಗ ಇದು ಆಲ್ಮೋಸ್ಟ್ ಆಗಿದೆ, ರೆಡಿ ಆಗಿದೆಯಲ್ಲ? ರೆಡಿ ಆಗಿದೆ, ಆಫ್ ಮಾಡ್ಕೊಳ್ಳೋ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬರ್ತದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಓಕೆ, ಈಗ ಸರ್ವ್ ಮಾಡೋದಲ್ಲ? ಬಿಸಿ ಬಿಸಿ ಉಂಟು ಅಲ್ಲ? ಈ ಥರ ಸಿಕ್ಕಿದ್ರೆ ಫುಲ್ಲು ಖಾಲಿ ಮಾಡ್ಬೋದಲ್ಲ? ಬೇಬಿ ಕಾರ್ನ್ ಗಾರ್ಲಿಕ್ ಮಂಚೂರಿ ರೆಡಿ ಆಗಿದೆ. ರೆಡಿ ಅಲ್ಲ? ಚೆನ್ನಾಗಿದೆ, ನೋಡಲಿಕ್ಕೆ ಸಾಕಾಗ ಅಂತ ಉಂಟು. ಸಾಸ್ ಎಲ್ಲ ಹಾಗೆ ಮೇಲೆ ಬಿದ್ದಾಗ ಟೇಸ್ಟ್ ಅಂತೂ ಗಮ್ಮತ್ತು ಇದ್ದೇ ಇರುತ್ತಲ್ಲ. ಇನ್ನು ಕಾಯಲಿಕ್ಕಿಲ್ಲ, ಟೇಸ್ಟ್ ನೋಡಲಿಕ್ಕೆ ಮಾತ್ರ ಬರ್ತಿಲ್ಲ. ಓಕೆ, ಯಾರಾದರೂ ಸಾಕಾಗಿರುವಂತಹ ಬೇಬಿ ಕಾರ್ನ್ ಗಾರ್ಲಿಕ್ ಮಂಚೂರಿ ರೆಡಿ ಮಾಡಿಕೊಡಿದರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ದಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಬೇಬಿಕಾರ್ನ್ ಗಾರ್ಲಿಕ್ ಮಂಚೂರಿ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ನೀರಿನಲ್ಲಿ ಬೇಬಿಕಾರ್ನ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬೇಯಿಸಿ ಸೋಸಿಕೊಳ್ಳಿ. ಇನ್ನೊಂದೆಡೆ 5 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸು ಹಾಕಿ ರುಬ್ಬಿಕೊಂಡು 2 ಚಮಚದಷ್ಟು ಕಾರ್ನ್ಫ್ಲೋರ್ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಬೇಬಿಕಾರ್ನ್ ಸೇರಿಸಿ ಬೆರೆಸಿಕೊಳ್ಳಿ. ನಂತರ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್ ಅನ್ನು ಹುರಿದು ಟೊಮ್ಯಾಟೊ ಸಾಸ್ 1 ಚಮಚದಷ್ಟು, ರೆಡ್ ಚಿಲ್ಲಿ ಸಾಸ್ 1 ಚಮಚ, ಸೋಯಾ ಸಾಸ್ 1/4 ಚಮಚದಷ್ಟು, ಈರುಳ್ಳಿ ದಂಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಕರಿದಿಟ್ಟ ಬೇಬಿಕಾರ್ನ್ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬೇಬಿಕಾರ್ನ್ ಗಾರ್ಲಿಕ್ ಮಂಚೂರಿ ಸವಿಯಲು ಸಿದ್ಧ. 2 ಅಡಿಗೆ ಅಂತೂ ರೆಡಿ ಆಗಿದೆ, ಮಾತಾಡಲಿಕ್ಕಿಲ್ಲ. ಟೇಸ್ಟ್ ನೋಡಿದ್ರೆ ಬೇಕಲ್ಲ. ಯಾವ್ದು ಫಸ್ಟಿಗೆ? ಮೋದಕ್ ನೋಡು. ಯಾವುದು ಇದೇ ಹೇಳಿಲ್ಲ? ಆಮೇಲೆ ಸ್ವೀಟ್ಸ್ ಏನು ಮಾಡಿಲ್ಲ. ಬಿಸಿ ಬಿಸಿ ತಿಂದರೆ ಒಳ್ಳೆಯದಿಲ್ಲ. ಈಗ ಬೆಸ್ಟ್ ಬಂದಿತ್ತು, ಡಿಪ್ ಮಾಡಿ ತಗೋಬೇಕಲ್ಲ. ಇದಂತೂ ಸಕ್ಕತ್ತಾಗಿದೆ. ನಾರ್ಮಲಿ ನಾನು ಈ ಥರದ ಏನು ಗೋಬಿ ಆಗಿರ್ಬೋದು ಈ ಥರದ್ದೆಲ್ಲ ಫ್ರೈ ಮಾಡಿಕೊಟ್ರೆ ಸ್ವಲ್ಪ ಕೂಡ ಬಿಡುವಂಗಿಲ್ಲ, ಅಷ್ಟು ಖಾಲಿ ಮಾಡ್ಬೋದು. ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಈಗ ಸ್ಪೆಷಲಾಗಿ ಮೋದಕ, ರಾಗಿ ಮೋದಕ ಅಷ್ಟೇ ಆಗಲ್ಲ ರಾಗಿ ಅಂತ. ನಾರ್ಮಲಾಗಿ ರಾಗಿ ಮುದ್ದೆಯನ್ನೆಲ್ಲ ಹಾಗೆ ನುಂಗ್ತೇವೆ, ಬಟ್ ಇದನ್ನು ಹಾಗೆ ತಿನ್ಬೋದಲ್ಲ. ಚೆನ್ನಾಗಿದೆ ಇದು. ಏನು ನೀವು ತುಪ್ಪದಲ್ಲಿ ಮಾಡಿದ ಕಾರಣ
ತುಪ್ಪದ ಫ್ಲೇವರ್ ಹಾಗೆ ಬರ್ತಾ ಉಂಟಲ್ಲ. ಆ್ಯಕ್ಚುಲಿ ಹಬ್ಬದ ದಿವಸ ಎಲ್ಲ ಈ ಥರ ಎಲ್ಲ ಮಾಡಿ ಮನೆಯವರೆಲ್ಲ ಕೂತು ತಿನ್ಬೋದಲ್ಲ. ಚೆನ್ನಾಗಿದೆ ಎರಡು ಟೇಸ್ಟ್ ಕೂಡ, ಒಂದು ಖಾರ ಇನ್ನೊಂದು ಸ್ವೀಟು ಚೆನ್ನಾಗಿ ಬಂದಿದೆ. ಹೇಗನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ, ಒಂದೇ ವರ್ಡ್ ಖುಷಿ ಆಯಿತು. ಓಕೆ, ನಮಗೂ ಕೂಡ ಖುಷಿ. ನಮ್ಮ ಈ ಒಂದು ಕಾರ್ಯಕ್ರಮದ 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮುಚ್ಚೋರ ಡಬಸ್ತಾರ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಶಶಿ ಸೋಪ್ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಯಾನಾಗವರು ಸಾಗದಾಗಿರುವಂತಹ ಬೇಬಿ ಕಾರ್ನ್ ಗಾರ್ಲಿಕ್ ಮಂಚೂರಿ ಮತ್ತು ಸ್ಪೆಷಲ್ ಆಗಿ ಮೋದಕ, ರಾಗಿ ಮೋದಕ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾ ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.